ದಕ್ಷಿಣ ಕನ್ನಡ ಜಿಲ್ಲೆಯ ಉನ್ನತ ವಿದ್ವಾಂಸರಾಗಿ ಶೈಕ್ಷಣಿಕ ರಂಗದಲ್ಲಿ ಮಹೋನ್ನತ ಪಾತ್ರ ವಹಿಸಿ ಧಾರ್ಮಿಕ ಸಾಮಾಜಿಕ ರಂಗದಲ್ಲಿ ನಾನಾ ರೀತಿಯ ಕೊಡುಗೆಗಳನ್ನು ನೀಡಿದ ಜಿಲ್ಲೆಯ ಪರಮೋನ್ನತ ಖಾಜಿಗಳಾಗಿದ್ದ ಶೈಖುನಾ ಕೋಟಾ ಉಸ್ತಾದ್ ಶಹೀದಿ ಮಿಲ್ಲತ್ ಸಿಎಂ ಉಸ್ತಾದ್ರಿವರ ಜೀವನ ಚರಿತ್ರೆ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಖಾಜಿ ತ್ವಾಕಾ ಅಹ್ಮದ್ ಮುಸ್ಲಿಯರ್ ಬಿಡುಗಡೆಗೊಳಿಸಿದರು. ಪಾಣೆಮಂಗಳೂರು ಸಮೀಪದ ನೆಹರು ನಗರ ಮಸೀದಿ ವಠಾರದಲ್ಲಿ ಜರುಗಿದ ಸೆಮಿನಾರ್ ಹಾಗೂ ಅನುಸ್ಮರಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅರ್ಷದೀಸ್ ಅಸೋಸಿಯೇಷನ್ ಕೇಂದ್ರ ಸಮಿತಿ ಅಧ್ಯಕ್ಷ ಕೆಯು ರಹಮಾನ್ ಅರ್ಷದಿ ಕೊಲ್ಪೆ ವಹಿಸಿದರು. ಈ ವೇಳೆ ಅಸಯ್ಯದ್ ಬುರ್ಹಾನ್ ತಂಗಳ್ ಅಲ್ ಬುಖಾರಿ ಕಾಸರಗೋಡು, ಎಸ್ಕೆಎಸ್ಎಸ್ಎಫ್ ಜಿಲ್ಲಾ ಕಾರ್ಯದರ್ಶಿ ಇಸ್ಮಾಯಿಲ್ ಯಮಾನಿ, ಮೌಲಾನಾ ಅಬ್ದುಲ್ ರಜಾಕ್ ಹಾಜಿ ಮಲೇಷ್ಯಾ ಕಬಕ ಮತ್ತಿತರರು ಹಾಜರಿದ್ದರು.